ಕಲ್ಲಟ್ಟಿಯಲ್ಲಿ ನೂತನವಾಗಿ ನಿರ್ಮಿಸಿದ ರಸ್ತೆಯೊಂದಕ್ಕೆ ಸಂಪರ್ಕ ಕಲ್ಪಿಸಲು ಕೃಷಿಕರ ಜೀವನಾಡಿ ಕಾಮಿನಿ ಹೊಳೆಯನ್ನ ಮುಚ್ಚಿ ನೀರು ಹರಿದು ಹೋಗಲು ಪೈಪ್ ಅಳವಡಿಸಿ ಅವೈಜ್ಞಾನಿಕ ಕಾಮಗಾರಿ ನಡೆಸುವ ಹುನ್ನಾರ ನಡೆಸಿದ್ದಾರೆ. ಮಳೆಗಾಲದಲ್ಲಿ ಅಪಾಯ ಸಂಭವಿಸುವ ಸಾಧ್ಯತೆ ಇದ್ದು, ಆ ಕಾರಣದಿಂದ ಈ ಅವೈಜ್ಞಾನಿಕ ಕಾಮಗಾರಿಯನ್ನ ಕೈಬಿಟ್ಟು ಸೇತುವೆ ನಿರ್ಮಿಸುವಂತೆ ಕೃಷಿಕರ ಪರವಾಗಿ ಸ್ಥಳೀಯರಾದ ಶಂಕರ್ ಪೂಜಾರಿ ಅವರು ಒತ್ತಾಯಿಸಿದ್ದಾರೆ. ಕಲ್ಲಟ್ಟಿ ಚಾರಂದಾಯ ದೇವಸ್ಥಾನದ ಬಳಿಯ ಕಿಂಡಿ ಅಣೆಕಟ್ಟು ಬಳಿ ಪಡುಬಿದ್ರೆ ಪೇಟೆಯಿಂದ ಮೀನುಗಾರಿಕಾ ರಸ್ತೆಗೆ ನೇರ ಸಂಪರ್ಕಕ್ಕಾಗಿ ರಸ್ತೆ ನಿರ್ಮಾಣವಾಗುತ್ತಿದ್ದು, ಆರಂಭದಲ್ಲಿ ಇಲ್ಲಿ ಸೇತುವೆ ನಿರ್ಮಿಸುವ ಭರವಸೆ ಕೂಡ ವ್ಯಕ್ತವಾಗಿತ್ತು. ಇದೀಗ ಸ್ಥಳೀಯರಲ್ಲಿ ಯಾವುದೇ ಮಾಹಿತಿಯನ್ನ ನೀಡದೆ ಏಕಾಏಕಿ ಸೇತುವೆಯ ಬದಲು ಹೊಳೆಗೆ ಮಣ್ಣು ಸುರಿದು ಅದರಡಿಯಲ್ಲಿ ನೀರು ಹರಿದು ಹೋಗಲು ಪೈಪ್ ಅಳವಡಿಸುವ ಹುನ್ನಾರ ನಡೆಸುತ್ತಿದ್ದಾರೆ. ಈ ಕಾಮಗಾರಿ ಏನಾದರೂ ನಡೆಯಿತಾದ್ರೆ ಮಳೆಗಾಲದಲ್ಲಿ ನೀರು ಸರಾಗವಾಗಿ ಹರಿದು ಹೋಗದೆ ಪಾದೆಬೆಟ್ಟು ಎರ್ಮಾಳು ಸಹಿತ ಈ ಭಾಗದ ಸುತ್ತಲ ಕೃಷಿ ಪ್ರದೇಶಗಳಲ್ಲದೆ ಮನೆಗಳಿಗೂ ಹಾನಿ ಸಂಭವಿಸುವ ಸಾಧ್ಯತೆ ಇದೆ. ಇದೇ ಮಾದರಿಯಲ್ಲಿ ಜನರ ಮಾತನ್ನ ಕಡೆಗಣಿಸಿ ಹೆಜಮಾಡಿ ಅಳಿವೆ ಬಳಿ ಅವೈಜ್ಞಾನಿಕ ಸೇತುವೆ ನಿರ್ಮಿಸಿ ಮಳೆ ನೀರು ಸಮುದ್ರ ಸೇರಲು ವಿಫಲವಾದ ಕಾರಣ ಮಳೆಗಾಲದಲ್ಲಿ ಎಲ್ಲೆಡೆ ಕೃತಕ ನೆರೆ ಸೃಷ್ಟಿಯಾಗಿತ್ತು. ಈ ಹಿಂದೆ ಶಾಲಾ ಪುಟ್ಟ ಬಾರ್ಲಕಿಯೋರ್ವಳು ನೆರೆಗೆ ಕೊಚ್ಚಿ ಹೋದ ಘಟನೆಯ ನೋವು ಇನ್ನೂ ಜನರ ಮನಸ್ಸಿಂದ ಮಾಸಿಲ್ಲ. ಇದೀಗ ಮತ್ತೆ ಅದಕ್ಕಿಂತಲೂ ಅಪಾಯಕಾರಿಯಾಗಿ ಹೊಳೆಯ ನೀರನ್ನ ತಡೆಯುವ ಪ್ರಯತ್ನ ನಡೆಯುತ್ತಿದ್ದು, ಯಾವುದೇ ಕಾರಣಕ್ಕೆ ಕೃಷಿಕರ ಸಹಿತ ಉತ್ತರ ಭಾಗದ ಜನರ ಪ್ರಾಣಕ್ಕೆ ಮಾರಕವಾಗಬಲ್ಲ ಈ ಕಾಮಗಾರಿಯನ್ನ ಕಾರ್ಯಗತಗೊಳಿಸಲು ಕೃಷಿಕರಾದ ನಾವು ಒಪ್ಪೋದಿಲ್ಲ. ರಸ್ತೆ ಅಗತ್ಯವಾಗಿ ಬೇಕಾಗಿದೆ. ಆ ರಸ್ತೆಗೆ ಸಂಪರ್ಕವನ್ನ ವೈಜ್ಞಾನಿಕವಾಗಿ ಸೇತುವೆ ನಿರ್ಮಿಸುವ ಮೂಲಕ ಮಾಡಲಿ. ಅದು ಬಿಟ್ಟು ಅವೈಜ್ಞಾನಿಕ ಕಾಮಗಾರಿಗೆ ನಾವು ಯಾವುದೇ ಕಾರಣಕ್ಕೆ ಅವಕಾಶ ನೀಡೋದಿಲ್ಲ ಎಂಬುದಾಗಿ ಸಮಸ್ತ ಕೃಷಿಕರ ಪರವಾಗಿ ಶಂಕರ್ ಪೂಜಾರಿ ಅವರು ಎಚ್ಚರಿಸಿದ್ದಾರೆ. ಅದಕ್ಕಾಗಿ ನಮ್ಮ ಕೋರಿಕೆ ಏನೆಂದರೆ ಸೇತುವೆಯನ್ನು ಎತ್ತರ ಮಾಡಿ ಅದನ್ನು ಪಡುಬದಿಗೆ ಒಂದು 25 ಮೀಟರ್, ಮೂಡುಬದಿಗೆ ಒಂದು 15 ಮೀಟರ್ ವಿಸ್ತರಿಸಿ ಸೇತುವೆ ನಿರ್ಮಾಣ ಮಾಡಿಯೇ ಮಾಡಬೇಕು. ಮಣ್ಣು ಹಾಕಿ ಪೈಪು ಅಳವಡಿಸಿ ಮಣ್ಣು ಹಾಕಿ ರಸ್ತೆ ನಿರ್ಮಾಣ ಮಾಡುವುದಕ್ಕೆ ನಮ್ಮದು ತೀವ್ರ ವಿರೋಧ ಕೃಷಿಕರನ್ನು. ಈ ಬಗ್ಗೆ ಜನಪ್ರತಿನಿಧಿಗಳು ಸಹಿತ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಸ್ಥಳ ಪರಿಶೀಲನೆ ನಡೆಸಿ ಇಲ್ಲಿನ ಸಾಧಕ ಬಾಧಕಗಳ ಬಗ್ಗೆ ತಿಳಿದು ಕಾಮಗಾರಿ ಮುಂದುವರಿಸುವ ಅಥವಾ ಸ್ಥಗಿತಗೊಳಿಸುವ ನಿರ್ಧಾರ ಕೈಗೊಳ್ಳಬೇಕಾಗಿದೆ. ಇನ್ನು ಸ್ಥಳೀಯ ಜಿಲ್ಲಾಡಳಿತವು ಸ್ಥಳೀಯ ಕೃಷಿಕರನ್ನ ಮತ್ತೆ ಮಾತುಕತೆಗೆ ಕರೆದು ಕಾಮಗಾರಿಯನ್ನ ಪ್ರಾರಂಭಿಸಬೇಕು ಎಂದು ಆಗ್ರಹಿಸಲಾಗಿದೆ. ಸುರೇಶ್ ಯರ್ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರೆ.